ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತೋಬರ ಮಹಾಲಿಂಗೇಶ್ವರ ದೇವರ ಜಾತ್ರಾ ಮಹೋತ್ಸವದಲ್ಲಿ ದೇಶ ವಿದೇಶಗಳಿಂದ ಆಗಮಿಸಿದಂತಹ ಮಹಾಲಿಂಗೇಶ್ವರನ ಭಕ್ತರು ಲಕ್ಷೋಪಾದಿಯಲ್ಲಿ ಬಂದು ಸೇರ್ತಾರೆ, ಭಾಗವಹಿಸ್ತಾರೆ. ಆದರೆ ಈ ದೇವರ ಜಾತ್ರೆಯ ಸಂದರ್ಭದಲ್ಲಿ ನಡೆಯುವಂತಹ ಪೇಟೆ ಸವಾರಿ ಇರ್ಬೋದು ಅಥವಾ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ಇರ್ಬೋದು, ಇದರಲ್ಲಿ ಹಿರಿಯ ಜೀವಗಳು ಬಹಳಷ್ಟು ತಮ್ಮನ್ನು ತಾವು ಪರಮೇಶ್ವರನಿಗೆ ಸಮರ್ಪಣೆ ಮಾಡಿಕೊಂಡು ಸೇವೆಯನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಅಂತಹ ಇನ್ನೊಂದು ಹಿರಿಯ ಜೀವ ನಮ್ಮ ಜೊತೆಗೆ ಇರುವಂತಹ ಗಣೇಶ್ ಚಡಗ ಅವರು. ಇವರನ್ನು ಕೂಡ ನೀವು ದೇವರ ಪೇಟೆ ಸವಾರಿಯ ಸಂದರ್ಭದಲ್ಲಿ ನೋಡಿರಬಹುದು. ಚುರುಕಿನ ಓಡಾಟ ಇವರದ್ದಾಗಿರುತ್ತೆ. ದೇವರು ಅಂದರೆ ಸಾಗುವಂತಹ ಹಾದಿಯುದ್ದಕ್ಕೂ ಕೂಡ ಇರುವಂತಹ ರಸ್ತೆ ಬದಿಯಲ್ಲಿ ಭಕ್ತರು ದೇವರ ಒಂದು ಸಮರ್ಪಣೆಗೆ ಇಟ್ಟಿರುವಂತಹ ಒಂದು ಹಣ್ಣುಕಾಯಿಯನ್ನು ದೇವರಿಗೆ ಸಮರ್ಪಣೆ ಮಾಡುವಂಥದ್ದಾಗಿರ್ಬೋದು, ಅಥವಾ ದೇವರು ತೆರಳುವಂಥ ಹಾದಿಯ ಮಧ್ಯೆ ಇರುವಂಥ ಒಂದು ಪೂಜೆಯ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದಾಗಿರ್ಬೋದು. ಎಲ್ಲದರಲ್ಲೂ ಕೂಡ ಇವರು ಅವರನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ತಾರೆ. ವಯಸ್ಸು ಬಹಳ ಆಗಿದ್ದರೂ ಕೂಡ ಅದನ್ನು ತೋರಿಸಿಕೊಳ್ಳದೆ ಯುವಕರು ನಾಚುವಂತೆ ಅತ್ಯಂತ ವೇಗವಾಗಿ ಚಲನೆಯನ್ನು ಮಾಡ್ತಾ ಇವರು ಕೆಲಸವನ್ನು ಮಾಡ್ತಾ ಗಮನ ಸೆಳೀತಾ ಇದ್ದಾರೆ. ಸೊ ಅವರ ಒಂದಷ್ಟು ಪರಿಚಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ನಮಸ್ತೆ ಸರ್. ನಮಸ್ಕಾರ. ಎಷ್ಟು ಸಮಯದಿಂದ ಈ ಸೇವೆಯಲ್ಲಿ ತಾವು ತೊಡಗಿಸಿಕೊಂಡಿದ್ದೀರಿ ಅಂತ? ನಾನು ಇಲ್ಲಿಯ ಮೊದಲಿನ ಬ್ರಹ್ಮವಾಹಕ ಶ್ರೀನಿವಾಸ ಪುತ್ರರ ಮಗಳನ್ನು ಮದುವೆಯಾಗಿದ್ದೇನೆ. ಮದುವೆಯಾಗಿ ನನಗೆ ಇಲ್ಲಿಯ ಪುತ್ತೂರಿನ ಸಂಬಂಧ ಬಂತು. ಹಾಗೆ ನಾನು ಇಲ್ಲಿ ಬಂದ ಮೇಲೆ ಇಲ್ಲಿ ಮಾವನೊಟ್ಟಿಗೆ ಹೀಗೆ ಬಂದ ದೇವತೆ ಆಗ ಶುರು ಮಾಡಿದ್ದು. ಅಂದರೆ 28-30 ವರ್ಷ ಆಗಿರ್ಬೋದು. 30 ವರ್ಷಗಳಿಂದ ದೇವರ ಸೇವೆ. ಈಗ ಎಷ್ಟು ವಯಸ್ಸು ಸರ್? 75 ಆದರೂ ಕೂಡ 25ರ ಯುವಕರನ್ನು ನಾಚಿಸುವ ಹಾಗೆ ಎಲ್ಲ ಮಾಲಿಂಗೇಶ್ವರನ ದಯ. ಮಾಲಿಂಗೇಶ್ವರ ಅಂದರೆ ಹೇಗೆ ಪ್ರೇರಣೆ ನಿಮಗೆ? ಅಂದರೆ ಒಂದು ಆ ರೀತಿಯ ಸಂಬಂಧ ಬೆಳೆಯಿತು, ಬ್ರಹ್ಮವಾಹಕರ ಮಗಳನ್ನು ತಾವು ವರಿಸಿದ್ರಿ, ಆ ಮೂಲಕ ಒಡನಾಟ ಮತ್ತೆ ಹೇಗೆ? ಮತ್ತೆ ಅಂತ ಹೇಳಿದರೆ 1 ವರ್ಷ ನಾನು ಹೀಗೆ ಬಂದೆ ದೇವರೊಟ್ಟಿಗೆ. ಆಮೇಲೆ ಅದು ಆ ವರ್ಷ ನನಗೆ ದೇವ ಪ್ರೇರಣೆಯಾಗೆ. ಈಗ ನಾನು ಕಳೆದ ವರ್ಷ ವಹಿಸಿದೆ, ನನಗೆ ಪ್ರಾಯ ಆಯ್ತು, ಆಗೋದಿಲ್ಲ. ಆದರೆ ಈ ವರ್ಷ ಪುನಃ ದೇವರು ಇನ್ನು ಬರಬೇಕು ಅಂತೇಳಿ ಆರೋಗ್ಯ ಕೊಟ್ಟಿದ್ದಾನೆ ಕೆಲಸಕ್ಕೆ ಬೇಕಾಗಿ. ಹಾಗೆ ಅವನು ಎಷ್ಟು ವರ್ಷ ಆರೋಗ್ಯ ಕೊಡ್ತಾನೋ ಅವನ ಸೇವೆ ಅಷ್ಟರವರೆಗೆ ನಾನು ಮಾಡ್ತಾನೆ ಇರ್ತೇನೆ. ಈಗ ನೀವು ಎಲ್ಲಿ ನೆಲೆಸಿದ್ದೀರಿ ಸರ್? ನಿಮ್ಮ ಕುಟುಂಬ ಹೇಗೆ, ಎಲ್ಲಿದೆ? ನಾನು ನನ್ನ ಹೆಂಡತಿ ಮಗ ಸಂಸ್ಥೆಯಲ್ಲಿ ನೆಲೆಸಿದ್ದೇವೆ. ಮೂಲತಃ ಕೇರಳದ? ಮೂಲತಃ ನಾವು ಕಾಸರಗೋಡು ತಾಲೂಕಿನ ಮುಳ್ಳೇರಿಯಲ್ಲಿ ಆಲೂರು ಅಂತೇಳಿ ಮಲ್ಲಾವರ ದೇವಸ್ಥಾನ, ಅಲ್ಲಿ ನಾವು ನಮ್ಮ ತರವಾಡು ಮನೆ. ನಾನು ಮದುವೆಯಾದ ಮೇಲೆ ಇಲ್ಲಿ ಬಂದು ಇಲ್ಲಿ ಇದು ಮಾಡಿದ್ದೇನೆ. ಹೇಗೆ ಅನ್ನಿಸ್ತಾ ಇದೆ ದೇವರ ಸೇವೆ? ಇಷ್ಟು ವರ್ಷಗಳ ಅಲ್ಲ, ಈಗ ನಾನು ಅದರ ಬಗ್ಗೆ, ನಾನು ಸೇವೆ ಬಗ್ಗೆ ಏನು ಹೇಳೋದು ಅಂತ ಹೇಳಿದರೆ, ನಿಮಗೆ ನೋಡಿರ್ಬೋದು ನಾನು ಹೇಗೆ ಸೇವೆ ಮಾಡ್ತೇನೆ. ಅಂದರೆ ನಮ್ಗೆ ಆ ಒಂದು ಅವಿಭಾಜ್ಯ ಅಂಗದಾಗೆ ಆಗಿ ಹೋಗಿದೆ ಅದು ದೇವರ ಸೇವೆ ಅಂತ ಹೇಳೋದು. ಆದ ಕಾರಣ ನಾವು ಅದನ್ನು ಹೇಳಲಿಕ್ಕಿಲ್ಲ, ಹೇಗೆ ಆಗ್ತದೆ ಅಂತ ನಮಗೆ ಹೇಳಲಿಕ್ಕೆ ಅದು ಹೇಳಲಿಕ್ಕಾಗೋದಿಲ್ಲ. ದೇವರ ಸೇವೆಯನ್ನು ಹೇಳೋದು. ಮಹಾಲಿಂಗೇಶ್ವರನ ಅನುಗ್ರಹ ತಮ್ಮ ಬಾಳಿನಲ್ಲಿ ಹೇಗಿದೆ? ನಾನು ಮಹಾಲಿಂಗೇಶ್ವರ ಅಂತ ಹೇಳಿದರೆ ನಾನು ನಂಬುದು, ನನ್ನ ಇದರ ಪ್ರಕಾರ ನಾನು ಮಹಾಲಿಂಗೇಶ್ವರನ ಹತ್ರ ಬಂದು ದುಃಖದಲ್ಲಿ ಕಣ್ಣೀರಿಟ್ಟು ನನಗೆ ಈಗ ಕಷ್ಟ ಆಗಿದೆ ಅಂತ ಹೇಳಿದರೆ ಅವನನ್ನು ಬಿಟ್ಟು ಆಗಲಿಲ್ಲ. ಇಷ್ಟರವರೆಗೆ ನಂದು ಏನೋ ಕಷ್ಟ ಇರ್ಬೋದು, ಆದರೂ ನಾವು ನಮ್ಮ ಸುಖಿ ಸಂಸಾರ ಚೆನ್ನಾಗಿ ನಡೀತಾ ಉಂಟು. ಹಾಗೆ ಕಾರಣಿಕ ತೋರಿಸಿದಂಥ ಯಾವುದಾದ್ರೂ ಒಂದು ಘಟನೆಯನ್ನು ನೆನಪಿಸಿಕೊಳ್ಬೋದು? ಕಾರಣಿಕ ಅಂತಲ್ಲ, ಅದೇ ನಾವು ಯಾವುದಾದ್ರು ಈಗ ನಾವು ಪ್ರಾರ್ಥನೆ, ನಮ್ಮ ಮನಸ್ಸಿನ ಇಚ್ಛೆ ಪ್ರಾರ್ಥನೆ ಮಾಡುವಾಗ ಹಾಗೆ ಕಾರಣಿಕ ಅಂತ ಅದಕ್ಕೆ ಹೇಳಲಿಕ್ಕಾಗೋದಿಲ್ಲ ನಾವು. ಹಾಗೆ ನಾನು ಹೇಳಿದೆ, ನಡೆಸಿಕೊಟ್ಟಿದ್ದಾನೆ ಯಾವುದಾದ್ರೂ. ನಿಮ್ಮ ಮುಂದಿನ ಪೀಳಿಗೆ ಅಂದರೆ ತಮ್ಮ ಮಕ್ಕಳು ಇದರಲ್ಲಿ ಈಗ ತೊಡಗಿಸಿಕೊಂಡಿದ್ದಾರಾ ಹೇಗೆ ಸೇವೆ? ನನಗೆ ಒಬ್ಬನೇ ಮಗ, ಅವ ಫೋಟೋಗ್ರಫಿ ಮಾಡ್ತಾ ಇದ್ದಾನೆ. ಆಮೇಲೆ ಒಂದು ಮೊಬೈಲ್ ಶಾಪ್ ಇಟ್ಟಿದ್ದಾನೆ. ಅವನು ಅದೇ ಈಗ ಫೋಟೋಗ್ರಫಿ ದೇವರ ಇದು ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಅವರಿಗೆ ದೇವೈಕ್ಯ ಹೇಗುಂಟು ಗೊತ್ತಿಲ್ಲ. ಅವನು ನಾಳೆ ಬರಬೇಕು ಅಂತ ಹೇಳಿದರೆ ಅವು ಕರೆಸಿಕೊಳ್ತಾನೆ. ನಾವು ಅವರ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ಇದೆಲ್ಲವೂ ಕೂಡ ದೇವರ ಇಚ್ಛೆ. ನೀವು ಬಂದದ್ದು ಕೂಡ ದೇವರ ಇಚ್ಛೆ, ದೇವರು ಕರೆಸಿಕೊಂಡದ್ದು. ಹೌದು. ಇಲ್ಲಾಂದರೆ ನಾನು ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಮದುವೆಯಾಗಿ ಇಲ್ಲೇ ಸೆಟ್ಲಾಗಿ ಇದಾಗಬೇಕು ಅಂತ ಅದು ಅವನ ಪ್ರೇರಣೆ ಅಷ್ಟೇ. ನೀವು ನೋಡಿದ ಹಾಗೆ ಪುತ್ತೂರು ಜಾತ್ರೆ ಆಗ ಹೇಗಿತ್ತು? 35 ವರ್ಷಗಳಿಂದ ಸೇವೆ ಮಾಡಿಕೊಂಡು ಬಂದಿದ್ದೀರಿ. ತಾವು ಬಂದ ಹೊಸತರಲ್ಲಿ ಹೇಗಿತ್ತು, ಈಗ ಹೇಗಾಗಿದೆ, ಎಷ್ಟು ವೈಭವಯುತವಾಗಿದೆ? ಅಂದರೆ ನಾವು ಬರುವಾಗ ಹೇಳೋದಾದರೆ
ಆಗ ತುಂಬ ಕಷ್ಟ ಇತ್ತು. ಕಷ್ಟ ಅಂತ ಹೇಳಿದರೆ ಈಗಿನ ಹಾಗೆ ರಾಜಮಾರ್ಗ ಯಾವುದೂ ಇರಲಿಲ್ಲ, ಕಲ್ಲು ಮುಳ್ಳು ದಾರಿ ಹಾಗೆ. ಈಗ ಅದರಲ್ಲಿ 90% ಇಂಪ್ರೂವ್. ಬೀರಮಂಗಲಕ್ಕೆಲ್ಲ ಹೋಗ್ಬೇಕಾದ್ರೆ ಎಲ್ಲ ಕಲ್ಲಿನ ದಾರಿಯಲ್ಲೇ ಹೋಗಬೇಕಾಗಿತ್ತು. ಈಗ ಅಲ್ಲಿ ಸ್ವಲ್ಪ ಸ್ವಲ್ಪ ಇರ್ಬೋದಷ್ಟೇ, ಒಂದು 90% ಎಲ್ಲ ದಾರಿಯೆಲ್ಲ ಒಳ್ಳೆಯ ಇದಾಗಿದೆ, ಈಗ ಸುಲಭ ಆಗಿದೆ. ಜಾತ್ರೆ ಗೌಜಿ ಹೇಗಿತ್ತು? ಗೌಜಿ ಅಂತ ಹೇಳಿದರೆ ಆಗಿನ ಕಾಲಕ್ಕೆ ಅದು ಗೌಜಿಯಾಗಿತ್ತು. ಈಗಿನ ಕಾಲಕ್ಕೆ ಅದು ಕಾಲಕ್ಕೆ ಹೋದಾಗೆ ಡೆವಲಪ್ ಇದಾಗಲೇಬೇಕಲ್ಲ. ಸಂಭ್ರಮ ಜಾಸ್ತಿ ಆಗ್ತಾ ಉಂಟು. 10 ದಿನದ ಜಾತ್ರೆ ಅಂತ ಹೇಳಿದರೆ ಅದನ್ನು ಹೇಳಲಿಕ್ಕೆ ಹೇಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಬೇರೆ ದಿಕ್ಕಿನಲ್ಲಿ ಜಾತ್ರೆ ನೋಡಿ ಇಲ್ಲಿ ನೋಡುವಾಗ ನಮಗೆ ಅದೊಂದು ಆ ಒಂದು ದಿವಸದ ಜಾತ್ರೆಯನ್ನು ನೋಡಿದರು. ನಮಗೆ ಇಲ್ಲಿ ನೋಡುವಾಗ ಅದನ್ನೊಂದು ಜನಸ್ತೋಮ ಅದು ಇದು ಇಲ್ಲಿ ಬರೋದು, ದೇವರನ್ನು ಬೇಡಿಕೊಳ್ಳೋದು ಅದೆಲ್ಲ ನೋಡಿದರೆ, ಮತ್ತು ಇಲ್ಲಿ ಹೇಗೆ ಅಂತ ಹೇಳಿದರೆ ದೇವರು ಇಲ್ಲಿ ನಿತ್ಯ ಕೆಲವರಿದ್ದಾರೆ. ಇಲ್ಲಿ ಬಂದು ದೇವಸ್ಥಾನಕ್ಕೆ ಬಂದು ಅವನನ್ನು ನೋಡಿ ಪೂಜೆ ಮಾಡಿ ಅವನ ಪ್ರಾರ್ಥನೆ ಮಾಡಿ ಹೋಗೋರಿದ್ದಾರೆ. ಅಷ್ಟು ಅವನು ಪ್ರಸಿದ್ಧ. ಅದಕ್ಕೆ ನಾವು ಅವನ ಬಗ್ಗೆ ಹೇಳಲಿಕ್ಕೆ ಏನು ಗೊತ್ತಿಲ್ಲ ನಮಗೆ. ಅವನ ಎದುರು ನಾವು ಏನೂ ಅಲ್ಲ. ಆ ಸೇವೆಯಲ್ಲಿ ನೀವು ತೃಪ್ತಿಯನ್ನು ಕಾಣ್ತಾ ಇದ್ದೀನಿ. ಖುಷಿ ಇದೆ. ಇದು ಗಣೇಶ ಚಡಗ ಅವರ ಮಾತು. ವಯಸ್ಸು 75 ಆಗಿದ್ದರೂ 25ರ ಯುವಕರ ಹಾಗೆ ಚುರುಕಿನ ಓಡಾಟ ಇವರದ್ದು. ಎಲ್ಲರೂ ಕೂಡ ಗಮನಿಸಿರ್ತೀರಿ ಜಾತ್ರೆಯ ಪೇಟೆ ಸವಾರಿಯ ಸಂದರ್ಭದಲ್ಲಿ ಇವರು ಮಾಡುವಂತಹ ಒಂದು ಸೇವಾ ಕಾರ್ಯವನ್ನು. ನನಗೆ ದೇಹದಲ್ಲಿ ಶಕ್ತಿ ಇದ್ದಷ್ಟು ಮಹಾಲಿಂಗೇಶ್ವರ ಎಷ್ಟು ವರ್ಷ ಕರೆಸಿಕೊಳ್ತಾನೋ ಅಷ್ಟು ವರ್ಷವೂ ಕೂಡ ನಾನು ಬಂದು ಸಂಪೂರ್ಣವಾಗಿ ನಾನು ತೊಡಗಿಸಿಕೊಂಡು ದೇವರ ಸೇವೆ ಮಾಡ್ತೇನೆ ಅನ್ನುವಂಥ ಒಂದು ವಿನೀತ ಭಾವದಿಂದ ಆ ಒಂದು ಸೇವೆಯನ್ನು ಅವರಿಗೆ ಅರ್ಪಿಸ್ತಾ ಇದ್ದಾರೆ. ಇವರ ಸೇವೆ ಇದೇ ರೀತಿ ಮುಂದುವರಿತಾ ಇರಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಲೋಕೇಶ್ ಬನ್ನೂರು ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.